ಮಂಗಳೂರು ಕಂಪನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಕರಾವಳಿಯಲ್ಲಿ ಕಂಪನ ನಡೆದರೆ ನಾವೇನು ಜಾಗೃತಿಗಳನ್ನು ವಹಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಾನು ಚರ್ಚೆಗಳನ್ನು ಮಾಡ್ತಾ ಇದ್ದೆ. ಇದೀಗ ಸರ್ ಒಂದು ಮಾಹಿತಿಗಳನ್ನು ಅವರು ಕೊಡ್ತಾ ಇದ್ರು. ಅಂದರೆ ನಾವೆಷ್ಟು ಸುರಕ್ಷಿತ ಅನ್ನುವಂಥದ್ದು ಪ್ರಶ್ನೆ, ಮತ್ತು ನಮ್ಮಲ್ಲಿ ಬೃಹತ್ ಕಟ್ಟಡಗಳನ್ನು ಈಗ ಕಟ್ಟಲಾಗ್ತಾ ಇದೆ ಅಂತ ಅನ್ನೋದು, ಇವೆಲ್ಲವೂ ಕೂಡ ಭೂಕಂಪ ವಲಯ 3ರ ಆಧಾರದಲ್ಲಿ ನಿಮ್ಮಂಥ ಶಾಸ್ತ್ರಜ್ಞರುಗಳನ್ನು ಒಂದಷ್ಟು ಅಭಿಪ್ರಾಯಗಳನ್ನು ಪಡೆದುಕೊಂಡು ಆಗ್ತಾ ಇದೆಯಾ? ಏನು ಹೇಳ್ತಾರೆ ಈ ಬಗ್ಗೆ ಅಂತ? ಅಂದರೆ ಈಗಾಗಲೇ ರಾವರು ಹೇಳಿದ ಮಾತುಗಳಿಗೆ ಪೂರ್ವಕ ಹೇಳುವುದಂದರೆ, ಪ್ರತಿಯೊಂದು ಕಟ್ಟಡ ಕಟ್ಟುವಾಗ ನಾವು ಆ ಪ್ರತಿ ಸ್ಥಳದ ಭೂವೈಜ್ಞಾನಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ. ಕೆಲವು ಸ್ಥಳಗಳಲ್ಲಿ ಭೂವೈಜ್ಞಾನಿಕ ದುರ್ಬಲತೆಗಳು, ಅಂದರೆ ಫ್ರ್ಯಾಕ್ಚರ್ಸ್ ಅಂತ ಏನು ಹೇಳ್ತೀವಿ, ಸ್ತರಭಂಗಗಳು, ಕುಸಿಯುವ ಲಕ್ಷಣಗಳು ಇರ್ತವೆ. ಅಥವಾ ಕಂಪನ ಬಂದಾಗ ಅದರುವಂಥ ಲಕ್ಷಣಗಳು, ವೀಕ್ ಝೋನ್ಸ್ ಅಂತ ಏನು ಹೇಳ್ತೀವಿ ನಾವು ಟೆಕ್ನಿಕಲಿ, ಅಂಥ ಸ್ಥಳಗಳು ಇರ್ತವೆ. ಅಂಥ ಸ್ಥಳಗಳಲ್ಲಿ ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕು. ಅರ್ಥಕ್ವೇಕ್ ರೆಸಿಸ್ಟೆಂಟ್ ಸ್ಟ್ರಕ್ಚರ್ ಅಂತ ಇದೆ, ಪ್ಲಿಂತ್ ಲೆವೆಲ್ ಬೀಮ್ ಮಾಡ್ತಾರೆ. ಈ ಪ್ಲಿಂತ್ ಲೆವೆಲ್ ಬೀಮ್ ಮಾಡೋದ್ರಿಂದಾಗಿ ಭೂಕಂಪನ ಆದರೂ ಕೂಡ ಇಡೀ ಕಟ್ಟಡವನ್ನು ಹಿಡ್ಕೊಳ್ಳುವಂಥ ಒಂದು ಅದಕ್ಕೆ ಶಕ್ತಿ ಇರ್ತದೆ, ಅದಕ್ಕೊಂದು ಅದರಲ್ಲಿ ಯೋಜನೆ ಇರ್ತದೆ. ಇಂಥ ಒಂದು ಅಧ್ಯಯನಗಳನ್ನು ನಾವು ಮಾಡಬೇಕಾಗ್ತದೆ. ದುರ್ಬಲತೆ ಇರುವಂಥ ಸ್ಥಳಗಳಲ್ಲಿ ಹೆಚ್ಚು ನಾವು ಗಮನ ಕೊಡಬೇಕಾಗ್ತದೆ. ಉದಾಹರಣೆಗೆ ಮಂಗಳೂರಿನಲ್ಲಿ ಕೆಲವು ಸ್ಥಳಗಳಲ್ಲಿ ನೋಡಿರ್ಬೋದು, ಪ್ರದೇಶ ನೀರೇ ಯಾವತ್ತೂ ತುಂಬಿರುವಂತಹ ಪ್ರದೇಶಗಳಲ್ಲೂ ಕಟ್ಟಡ ಹೌದು, ಕೆಲವು ಕೊಟ್ಟಾರ ಚೌಕಿ ಅಂತ ಕೆಲವು ಪ್ರದೇಶಗಳಲ್ಲಿ ಕಟ್ಟಿದಂತ ಕಟ್ಟಡಗಳು, ಕಳೆದ ಒಂದು 10-15 ವರ್ಷಗಳ ಹಿಂದೆ ಕಟ್ಟಿದ ಕಟ್ಟಡಗಳು ಮಾಲಿರೋದನ್ನು, ಪೀಸಾ ಗೋಪುರ ತರ ಒಂದು ದಿಕ್ಕಿಗೆ ನಿರ್ದಿಷ್ಟವಾಗಿ ಮಾಲಿರೋದನ್ನು ಬಹಳಷ್ಟು ಜನ ಬಸ್ನಲ್ಲಿ ಹೋಗುವವರು ಪ್ರಯಾಣಿಕರು ನೋಡಿರ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ಒಂದು ಭಾಗದಲ್ಲಿ ಮಾತ್ರ ಭೂಮಿ ಒಳಗೆ ಅದು ಜರಿತಾ ಇದೆ, ಒಳಗಿನಲ್ಲೇ ಜರಿತಾ ಇದೆ. ಆದ್ರಿಂದಾಗಿ ಕಟ್ಟಿದಂಥ ಕಟ್ಟಡ ಎಷ್ಟೇ ಸುಭದ್ರವಾಗಿ ಕಟ್ಟಿದ್ರು ಕೂಡ ಕೆಳಗಡೆ ಭೂಮಿಯಲ್ಲಿ ದುರ್ಬಲತೆ ಇರೋದ್ರಿಂದಾಗಿ ಒಂದು ಭಾಗಕ್ಕೆ ಅದು ಬಾಗಿಕೊಂಡಿರೋದನ್ನು ನೀವು ಕಾಣಬಹುದು. ಇದು ಒಂದು ಉದಾಹರಣೆ ಮಾತ್ರ. ನಾವು ಕಟ್ಟಡ ಕಟ್ಟುವಾಗ ಆ ಸ್ಥಳದ ಭೂವೈಜ್ಞಾನಿಕ ಲಕ್ಷಣಗಳನ್ನು ನಿಖರವಾಗಿ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳ್ಬೋದು. ಅಂದರೆ ಎಲ್ಲೋ ನಮ್ಮ ಹಳೆ ಕಟ್ಟಡಗಳನ್ನು ಈಗಲೂ ಕೂಡ ಕೆಲವೊಂದು ಕಡೆಗಳಲ್ಲಿ ಉಳಿಸಿಕೊಂಡಿರುವುದು, ಬಹಳ ಹಳೆಯ ಕಟ್ಟಡಗಳು ನಗರದ ಹೃದಯ ಭಾಗದಲ್ಲಿ ಕೂಡ ಉಳಿಸಿಕೊಂಡಿದ್ದಾವೆ. ಬೇಡ, ನಾನು ಸೆಂಟ್ರಲ್ ಮಾರ್ಕೆಟ್ ಅನ್ನು ತೆಗೆದುಕೊಳ್ತೇನೆ. ನಮ್ಮ ಮಂಗಳೂರು ನಗರದಲ್ಲಿರುವಂಥ ಎಲ್ಲ ಮಾರುಕಟ್ಟೆಗಳ ಪರಿಸ್ಥಿತಿಯನ್ನು ಕೂಡ ಹಾಗೇ ಇದ್ದಾವೆ. ಅದರ ಕೆಳಗಡೆನೆ ಮಹಿಳೆಯರು ಮೀನು ಮಾರಾಟ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಹೇಳ್ತಾ ಇರ್ತಾರೆ, ಆ ಪಕ್ಕಾಸುಗಳೆಲ್ಲ ಹೋಗಿದ್ದಾವೆ, ಯಾವಾಗ ನಮ್ಮ ಮೇಲೆ ಬೀಳ್ತದಂತೂ ಗೊತ್ತಿಲ್ಲ ಅಂತ ಅನ್ನುವಂಥ ಪರಿಸ್ಥಿತಿ. ಅಂದ್ರೆ ಜಾಗ್ರತೆ ವಹಿಸ್ಕೊಳ್ಬೇಕಾಗಿದೆಯಾ ಅಂತ. ಹೌದು ಹೌದು ಹೌದು. ಎಲ್ಲಾದ್ರೂ ಸಣ್ಣ ಪಲ್ಲಟಗಳು ಆದ್ರೂ ಕೂಡ, ಹೌದು, ಸಣ್ಣ ಪಲ್ಲಟಗಳು ಆದ್ರೂ ಕೂಡ ಯಾವ ಕಟ್ಟಡ ಬಿರುಕಿನ ಮೇಲೆ ಇರ್ತದೋ, ಸ್ತರಭಂಗದ ಸ್ಥಳದಲ್ಲಿ ಇರ್ತದೋ, ದುರ್ಬಲ ವಲಯದಲ್ಲಿ ಇರ್ತದೋ ಅಂತ ಕಟ್ಟಡಕ್ಕೆ ಹೆಚ್ಚು ಹಾನಿ ಆಗ್ತದೆ. ಒಂದೇ ನಗರದ ಒಳಗೆ ಭಿನ್ನ ಭಿನ್ನ ಭಾಗಗಳಲ್ಲಿ ಭಿನ್ನ ಭಾಗದ ಭಿನ್ನ ಭೂವೈಜ್ಞಾನಿಕ ಲಕ್ಷಣಗಳನ್ನು ನಾವು ಕಾಣಬಹುದು. ಬಿರುಕುಗಳು ಅಂತ ಏನು ಹೇಳ್ತೇವೆ ವೈಜ್ಞಾನಿಕವಾಗಿ, ಅಂತಹ ಸ್ಥಳಗಳು ಅಲ್ಲಿ ಕಟ್ಟಡಗಳು ಹೆಚ್ಚು ಹಾನಿಗೆ ಒಳಗಾಗ್ತವೆ. ಒಂದು ವೇಳೆ ಭೂಕಂಪ ಆದರೆ ಅವುಗಳ ಕಂಪನದ ಪರಿಣಾಮ ಇಂತಹ ಸ್ಥಳಗಳ ಮೇಲೆ ಹೆಚ್ಚು ಆಗ್ತದೆ. ಈಗ ಮಂಗಳೂರಿನ ನಗರದಲ್ಲಿ ಸಣ್ಣ ಪುಟ್ಟ ಭೂಕಂಪಗಳು ಆದಾಗ ಕೆಲವರು ಅದನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದ್ದಾರೆ. ಆದರೆ ಅದು ಕೆಲವು ಸ್ಥಳಗಳಲ್ಲಿ ಮಾತ್ರ ಅನುಭವಿಸಲಿ ಸಾಧ್ಯವಾಗ್ತದೆ, ಯಾಕಂದರೆ ಅಂಥ ಸ್ಥಳಗಳಲ್ಲಿ ಹೆಚ್ಚು ಅದಿರ್ತದೆ ಭೂಮಿ. ಇನ್ನು ಕೆಲವು ಸ್ಥಳಗಳಲ್ಲಿ ಏನು ಗಮನಕ್ಕೆ ಬರುವುದಿಲ್ಲ. ಕಟ್ಟಡಗಳು 20ಕ್ಕಿಂತ ಮೇಲೆ 35ರವರೆಗೂ ಕೂಡ ಫ್ಲೋರ್ಗಳನ್ನು ಹಾಕಿದ್ದಾರೆ ಅಂತ ಅಧ್ಯಯನ ಮಾಡಿ ಹಾಕಿದಾರ ಅಂತ, ಕಟ್ಟಿದಾರ ಅಂತ, ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಪ್ರತಿಯೊಂದು ಸ್ಥಳದಲ್ಲಿ ಭಿನ್ನವಾದ ಲಕ್ಷಣಗಳಿದೆ ಅನ್ನೋದ ಮಾತನ್ನ ನಾವು, ಯಾಕಂದ್ರೆ ಮಂಗಳೂರು ನಗರ ಅಂತ ಅನ್ನುವಂಥದ್ದು ಗುಡ್ಡ ಪ್ರದೇಶಗಳು ಬಹಳಷ್ಟು, ಎಲ್ಲಾ ಕಡೆಗಳಲ್ಲೂ ಕೂಡ ಗುಡ್ಡಗಳು, ಕಣಿವೆಗಳು ಇವೆ. ಈ ರೀತಿಯಾಗಿನೇ ಇರುವಂಥದ್ದು. ಮತ್ತೆ ನಗರಗಳು ಕೂಡ ಅಭಿವೃದ್ಧಿ ಆಗಿರುವಂಥದ್ದು ಗುಡ್ಡದ ಮೇಲೆನೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕೂಡ ಗುಡ್ಡದ ಮೇಲೆನೆ ಕಟ್ಟಲಾಗ್ತಾ ಇರುವಂಥದ್ದು. ಇದು ಎಷ್ಟು ಸುರಕ್ಷಿತ ಅಂತ ಅನ್ನುವಂಥದ್ದು. ಗುಡ್ಡದ ಕೆಲವು ಮಗ್ಗಲುಗಳು, ಉದಾಹರಣೆ ಬಾವಟಗುಡ್ಡೆಯ ಮಗ್ಗಲಲ್ಲಿ ಹೌದು, ಎಲ್ಲೆಲ್ಲಿ ಬಿರುಕುಗಳು ಎಲ್ಲಿ ನಾವು ಕಾಣ್ತೀವೋ, ಕಣ್ಣಿಗೆ ಕಾಣದಂಥ ಬಿರುಕುಗಳು ಇವೆ. ಆದರೆ ಭೂಮಿಯಲ್ಲಿ ಬಿರುಕುಗಳು ಇರೋದನ್ನು ನಾವು ಸಾಕಷ್ಟು ದೃಷ್ಟಾಂತಗಳಿಂದ ನಾವು ಅದನ್ನು ಸಾಧಿಸಬಹುದು. ಇಂತಹ ಕಡೆ ಕಟ್ಟಿದ ಕಟ್ಟಡಗಳಿಗೆ ಅಪಾಯ ನಿರ್ದಿಷ್ಟವಾಗಿದೆ. ನಿಖರವಾಗಿ ಅಲ್ಲಿ ಸಂಭವಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಉದಾಹರಣೆಗೆ ಎಲಿಯಾರ ಪದವು ಅನ್ನುವಂಥ ಪ್ರದೇಶದಲ್ಲಿ ಆದಂಥ
ಕಂಪನ ಮಂಗಳೂರು ನಗರದಲ್ಲಿ ಆಗಲಿಲ್ಲ. ಕೆಲವು ಪ್ರದೇಶಗಳಿಗೆ ಈ ಒಂದು ದುರ್ಬಲತೆ ಸೀಮಿತವಾದ್ರಿಂದಾಗಿ ಆ ಸ್ಥಳಗಳಲ್ಲಿ ಹೆಚ್ಚು ನಾವು ದುಷ್ಪರಿಣಾಮಗಳನ್ನು ಕಾಣಬಹುದು. ಎಸ್ ಸರಿ, ಈಗ ಈ ಬಗೆಗೆ ಏನಾದರೂ ಅಧ್ಯಯನಗಳು ನಡೀತಾ ಇದ್ದಾವ ಅಂತ ಅನ್ನುವಂಥದ್ದು, ಅಂದರೆ ನಮಗೆಲ್ಲೋ ಹಾಗಾಗಿ ಕೆಲವೊಮ್ಮೆ ನೇಪಾಳದಲ್ಲಿ ಭೂಕಂಪ ನಡೀತು ಅಂತ ಅನ್ನುವಾಗ ನಾವು ಇಲ್ಲೂ ಕೂಡ ಒಂದಷ್ಟು ಅಧ್ಯಯನಗಳನ್ನು ಮಾಡ್ತೇವೆ. ನಮ್ಮದು ಹೇಗೆ, ನಾವು ಹೇಗಿದ್ದೇವೆ, ನಮ್ಮ ಪರಿಸ್ಥಿತಿಗಳು ಏನು ಅಂತ ಅನ್ನುವಂಥದ್ದು ಬೇಕಾದಷ್ಟು ಅಧ್ಯಯನ ಈಗಲೂ ನಡೀತಾ ಉಂಟು, ಮಾಡ್ತಾ ಇದ್ದಾರೆ. ಎಲ್ಲ ಭೂಗರ್ಭ ಶಾಸ್ತ್ರಜ್ಞರಿಗೂ ಈಗ ಬಹಳ ಒಳ್ಳೆಯ ಉಪಕರಣಗಳು, ಉಪಗ್ರಹಗಳ ಚಿತ್ರಗಳು ಸಿಕ್ಕಿದಾಗ ರಿಮೋಟ್ ಸೆನ್ಸಿಂಗ್ ಅಂತ ಏನು ಹೇಳ್ತೇವೆ, ಎಷ್ಟು ಭೂಪತರಗಳ ಸ್ಥಿತಿಯನ್ನು ಅಧ್ಯಯನ ಮಾಡಲಿಕ್ಕೆ, ಹೇಗೆ ನೀರಿನ ಹರಿವು ಹೇಗೆ ಚೇಂಜ್ ಆಗಿದೆ, ಬದಲಾಗಿದೆ, ಅಲ್ಲಿಯ ವಾತಾವರಣದ ಈ ಒಂದು ಪೂರ್ತಿ ಅಧ್ಯಯನವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತು. ಈಗಾಗಲೇ ಒಂದಷ್ಟು ಮಾಹಿತಿಗಳು ಕೊಡ್ತಾರೆ. ಅಂದರೆ ಮಂಗಳೂರು ಒಂದಷ್ಟು ಜೌಗು ಪ್ರದೇಶಗಳು, ನದಿ ನೀರಿನ ಹರಿವು ಹಿಡಿದು ಅದಕ್ಕೆ ಎಸ್, ಇಂಥದ್ದೆಲ್ಲ ಇರುವಾಗ ಇದ್ರ ಬಗೆಗೆ ಸಂಬಂಧಪಟ್ಟಂತೆಗೆ ಜಿಲ್ಲಾಡಳಿತ ಒಂದಷ್ಟು ನಿಮ್ಮಂಥ ವಿಜ್ಞಾನ ತಜ್ಞರುಗಳನ್ನು ಕರೆಸಿಕೊಂಡು ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿಯಾಗಿ ಮಾಡಬೇಕಾಗಿದೆ ಅಂತ ಅನ್ನುವಂಥದ್ದು, ಮತ್ತು ಅದ್ರ ಜೊತೆಗೆ ಏನು ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇರ್ತವೆ, ಈ ಅಭಿವೃದ್ಧಿಗಳು ನಡೆಯುವಂಥ ಸಂದರ್ಭದಲ್ಲಿ ಅದು ಕಟ್ಟಡಗಳನ್ನು ಕಟ್ಟುವುದು ಕೂಡ ಆಗಿರಲಿ, ಇವುಗಳ ಬಗೆಗೂ ಕೂಡ ಒಂದು ನಿಗಾ ವಹಿಸೋದು ಅಗತ್ಯ ಇದೆಯಾ? ಕಾನೂನಿದೆ. ಈಗ ಈ ಝೋನ್ನಲ್ಲಿ, ಈಗ ಮಂಗಳೂರಲ್ಲಿ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಫೌಂಡೇಶನ್ಗೆ ಹೀಗೆ ಇರಬೇಕು ಅನ್ನೋದ್ರ ಬಗ್ಗೆ ಕಾನೂನು ಮಾಡಿದ್ದಾರೆ. ಅದನ್ನು ಅನುಸರಿಸ್ತಾರೆ ಇಲ್ಲವೇ ಅಥವಾ ಹೇಗೆ ಅನುಸರಿಸ್ತಾರೆ? ರವೀಂದ್ರ ಅವರು ಹೇಳಿದರು, ಫಾಲ್ಟ್ ಅಲ್ಲಿರುವಂಥದ್ದಲ್ಲಿ ಕಟ್ಟಡ ಬಹಳ ಫೌಂಡೇಶನ್ ಗಟ್ಟಿಯಾಗಿ ಹಾಕಬೇಕಾಗ್ತದೆ. ಮೊದಲಿನ ಯಾವ ನಿಯಮಗಳನ್ನು ಅನುಸರಿಸ್ತಾ ಇದ್ರೋ ಅದು ಬದಲಾಗಿದೆ. ಆ ನಿಯಮಗಳನ್ನು ಬದಲು ಮಾಡಿದ್ದಾರೆ. ಫೌಂಡೇಶನ್ ಗಟ್ಟಿ ಇರಬೇಕು, ಇಂತಿಂಥ ರಾಡ್ ಇದ್ದೇ, ಇನ್ಕ್ರೀಸ್ ದಿ ಸ್ಟ್ರೆಂತ್, ಅದು ಬೇಕೋ ಬೇಡ ಅಂತೇಳಿ ಇದರಲ್ಲಿ 25 ಮಾಳಿ ಕಟ್ಬೋದು, ಇಷ್ಟು ದೊಡ್ಡ ರಾಡ್ ಹಾಕಿದರೆ ಅಂತೇಳಿ ತಮಾಷೆ ಮಾಡೋ ಹಾಗಿಲ್ಲ. ಅದನ್ನು ಮಾಡಬೇಕು, ಅದನ್ನು ಪಾಲಿಸಬೇಕು. ಇಂಥದಕ್ಕೆ ಈ ಬಿಲ್ಡಿಂಗಿಗೆ ಇಷ್ಟು ರಾಡ್ ಸಾಕು ಅನ್ನುವಂಥದ್ದು ತಜ್ಞರು ಹೇಳ್ತಾರೆ. ಅದನ್ನು ನಾವು ಅನುಸರಿಸಲೇಬೇಕೇ ಬೇಕಾಗುತ್ತೆ. ಸರ್, ಏನು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗಿದೆ ಅಂತ ನಮ್ಮ ಕರಾವಳಿ ಭಾಗದಲ್ಲಿ, ಮಂಗಳೂರು, ಉಡುಪಿ ಕರಾವಳಿ ಭಾಗದಲ್ಲಿ ಕಟ್ಟಡಗಳನ್ನು ಕಟ್ಟುವಾಗ ಭೂಮಿಯ ನಿಖರವಾದ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಹಾಗೆಯೇ ಕೆಲವು ಮುಖ್ಯವಾಗಿ ನಮ್ಮಲ್ಲಿ ಮಳೆಗಾಲ ಆರಂಭವಾಗುವಂಥ ಕಾಲದಲ್ಲಿ ಅನೇಕ ಸೂಕ್ಷ್ಮವಾದ ಕಂಪನಗಳು ಆಗುವುದು, ಅದು ಕಂಪನಗಳ ರೂಪದಲ್ಲಿರ್ಬೋದು, ಭೂಕುಸಿದ ರೂಪದಲ್ಲಿರ್ಬೋದು, ಅಥವಾ ಕಡಲು ಕೊರೆತವಾಗಿ ಬದಲಾವಣೆ ಆಗ್ಬೋದು. ಇಂಥ ಘಟನೆಗಳು ಸಂಭವಿಸುವುದನ್ನು ನಾವು ಸಾಕಷ್ಟು ಹಲವು ವರ್ಷಗಳಿಂದ ಕಂಡು ಬಂದಿದ್ದೇವೆ. ಇವುಗಳ ಬಗ್ಗೆ ನಾವು ಸಾಕಷ್ಟು ಗಮನ ಹರಿಸಬೇಕು. ಸೊ ಸಂಬಂಧಪಟ್ಟ ಹಾಗೆ ಒಂದು ಜನರ ನಡುವೆನೂ ಕೂಡ ಈ ಬಗ್ಗೆ ಜಾಗೃತಿ ಇಲಾಖೆಗಳ ಮಟ್ಟದಲ್ಲೂ ಕೂಡ ಆಗಿರಬೇಕಾದದ್ದು ಅಂತ ಅನ್ನುವಂಥದ್ದು. ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಈಗ ಕರ್ನಾಟಕ ರಾಜ್ಯ ಪ್ರಾಕೃತಿಕ ವಿಪತ್ತು ಬಹಳ ಮುಖ್ಯ ಪಶ್ಚಿಮ ಘಟ್ಟದ ನಿರ್ವಹಣಾ ಕೇಂದ್ರ. ಹೌದು ಹೌದು. ಸೊ ಇಲ್ಲಿ ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಪರ್ವತಗಳು ಅಡಿಯಲ್ಲಿ ಇಂತಹ ಕೆಲವು ಸ್ವಾಭಾವಿಕವಾಗಿ ಇಂಥ ಚಲನೆಗಳು ಆಗ್ತಾ ಇರ್ತದೆ ಅಂತ ಅನ್ನುವಂಥದ್ದು. ಸೊ ಸರ್, ಕೊನೆಯದಾಗಿ ಸುರಕ್ಷಿತ ಬಗ್ಗೆ ನಾವು ಒಂದು ವೇಳೆ ಅಂತ ಸಂಭವಿಸಿದ್ರೆ ನಾವು ಸುರಕ್ಷಿತವಾಗಿರಬೇಕು ಅಂತಂದ್ರೆ ಏನ್ ಮಾಡಬೇಕಾಗಿದೆ ಅಂತ, ಭೂಕಂಪದ ಸಂದರ್ಭದಲ್ಲಿ ಕಟ್ಟಡದ ಒಳಗೆ ಹೋಗಿ ಆವಿತುಕೊಳ್ಳೋದು ಅಥವಾ ಹೊರಗೆ ಬರೋದು? ಸಾಮಾನ್ಯವಾಗಿ ತಜ್ಞರು ಏನು ಹೇಳ್ತಾರೆ ಅಂದ್ರೆ, ಭೂಕಂಪ ಸಂಭವಿಸಿದಾಗ ಕಟ್ಟಡದಿಂದ ಹೊರಗೆ ಬನ್ನಿ, ತೆರೆದ ಬಯಲಿಗೆ ಬನ್ನಿ, ಅದು ಹೆಚ್ಚು ಸುರಕ್ಷಿತ ಅನ್ನೋದು ಹೇಳ್ತಾರೆ. ಆದರೆ ನಾವು ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ನಮ್ಮ ಮಂಗಳೂರಿನಲ್ಲಿ ನೇಪಾಳದಲ್ಲಿ ಆದಂಥ ಭೂಕಂಪಗಳು ಆ ಪ್ರಮಾಣದ ಭೂಕಂಪಗಳು ಆಗ್ತದೆ ಅನ್ನೋದನ್ನು ನಾವು ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ನಮ್ಮಲ್ಲಿ ಆಗುವಂಥ ಭೂಕಂಪಗಳ ಮಟ್ಟ, ಅವುಗಳ ಪ್ರಮಾಣ ಕೂಡ ಸಣ್ಣ ಪ್ರಮಾಣದ್ದು. ಸಾಮಾನ್ಯವಾಗಿ ಸಣ್ಣ ಸ್ಥಳದಲ್ಲಿ ಆಗ್ತದೆ. ಒಂದು ವೇಳೆ ನೀವಿರೋ ಸ್ಥಳದಲ್ಲಿ ಭೂಕಂಪ ಆದರೆ ಅಲ್ಲಿ ಮನೆಯ ಒಳಗಿದ್ರೆ ನೀವು ಹೊರಗೆ ಬಯಲಿಗೆ ಬರೋದು ಸೂಕ್ತವಾದ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಭೂಕಂಪ ಆದಾಗ ಏನಾದರೂ ಇಂಥ ಟೇಬಲ್ ಅಥವಾ ಮಾಡಿನ ವಸ್ತುಗಳ ಕೆಳಗೆ ಬೀಳುವಂಥದ್ದು, ಹೆಚ್ಚಾಗಿ ಗಾರೆಯೋ ಬಿಲ್ಡಿಂಗ್ ದುರ್ಬಲವಾಗಿದ್ದರೆ ಅದರಿಂದ ಕೆಲವು ಮೆಟೀರಿಯಲ್ಸ್ ಏನಾದರೂ ಕೆಳಗೆ ಬೀಳ್ತಾ ಇದ್ದರೆ ಅದಕ್ಕೆ ದೊಡ್ಡ ಒಂದು ಸ್ಟ್ರಕ್ಚರ್ ಯಾವುದಾದ್ರೂ ಟೇಬಲ್ ಅಥವಾ ಬೇರೆ ಅಂಥದ್ದು ಏನಾದರೂ ಇದ್ದರೆ ಒಳಗೆ ಅದರಲ್ಲಿ ಅಡಿ ಕೂತ್ಕೊಳ್ಬೇಕು, ಕವುಚಿ ಕೂತ್ಕೊಳ್ಬೇಕು. ಹೀಗೆ ನೀವು ಹೀಗೆ ಮೇಲೆ ಏನಾಗ್ತದೆ ಅಂತ ನೋಡ್ಬೇಕು, ಕವಿಚಿ ಕೆಳಗೆ ಕೂತ್ಕೊಳ್ಬೇಕು.
ಅದನ್ನು ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿಕೊಳ್ತಾರೆ. ದಕ್ಷಿಣ ಕನ್ನಡದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಸಂತೋಷ್ ಸಂಜೀವ್ ಅಂತ ಒಬ್ಬರು ಇದ್ರು DC ಆಫೀಸಿನ ಹತ್ರವೇ. ಆಗ ಬೇಕಾದಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಹೇಗೆ ಅಂತ. ನಾಗರಿಕರಿಗೆ ಸಹ ಗೊತ್ತಿರಬೇಕು ಹೇಗಾಗ್ತದೆ. ಈಗ ಮನೆಯಲ್ಲಿ ಗೃಹಿಣಿಗೆ ಒಬ್ಬಳಿಗೆ ಒಂದು ಅಡಿಗೆ ಕೋಣೆಯಲ್ಲಿ ಗ್ಲಾಸು ಟಣ ಶಬ್ದ ಮಾಡಿದರೆ ಅದು ಯಾಕೆ ಶಬ್ದ ಆಗ್ತದೆ ಅಂತ ಗೊತ್ತಿರಬೇಕು. ಇದ್ದಕ್ಕಿದ್ದಾಗೆ ಯಾಕೆ ಶಬ್ದ ಆಯಿತು ಅಂತ. ಭೂಕಂಪ ಆಗ್ತದೆ, ಅಥವಾ ಭೂಕಂಪದ ಲಕ್ಷಣ ಉಂಟು, 2 ಸೆಕೆಂಡ್ ಇರ್ಬೋದು, 10 ಸೆಕೆಂಡ್ ಇರ್ಬೋದು. ಹೀಗಾದರೆ ಹೀಗಾಗ್ತದೆ ಅನ್ನೋದರ ಅರಿವು ಎಲ್ರಿಗೂ ಇರಬೇಕು. ಎಸ್ ಸರ್, ಎಸ್ ಸರ್. ಈ ಒಂದು ಸಂವಾದದಲ್ಲಿ ಬಂದ ಇಬ್ಬರು ತಜ್ಞರುಗಳಿಗೂ ಕೂಡ ಪ್ರೊಫೆಸರ್ KV ರಾವ್ ಅವರಿಗೂ ಡಾಕ್ಟರ್ BM ರವೀಂದ್ರ ಅವರಿಗೂ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮ ಬಂದದಕ್ಕೆ. ಎಸ್ ವೀಕ್ಷಕರೇ, ಇದು ಈ ದಿನದ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ.